ನನಗೆ ಚಿಕ್ಕ ಇರುವಾಗ ನೆನಪಾಗುವ ಬಸ್ ಯಾವುದು ಅಂದ್ರೆ ಮಾಳಿಂಗೇಶ್ವರ ಬಸ್. ಒಂದು ಬಿಳಿ ಕಲರಿನ ಬಸ್, ಒಂದು ಒಯ್ಯಿಬಿರುವ ಒಂದು ಬಸ್ ಆಗಿದೆ. ಅದರಲ್ಲಿ ಕ್ಲೀನರ್ ಹೇಳುವ ಒಂದು ಸ್ಲ್ಯಾಂಗ್ ಉಂಟು. ವಿಟ್ಲ, ಪುತ್ತೂರು, ಪಾನಾಜೆ, ಅಡಿನಡಕ ಹೇಳುವ ಒಂದು ಸ್ಲ್ಯಾಂಗ್ ಉಂಟು. ಅದು ಒಯ್ಯಿ ಬಿಡುತ್ತೆ. ಅದರಲ್ಲಿ ವಿಟ್ಲ ಅಂತ ಒಂದು ಪದ ಇತ್ತು. ಇದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಇವತ್ತು ನಾವು ವಿಟ್ಲದ ಬಗ್ಗೆ ಮಾತಾಡೋಣ. ನಮಸ್ಕಾರ ಫ್ರೆಂಡ್ಸ್. ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕಲ್ಲಿರುವುದು. ಬಂಟ್ವಾಳದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ವಿಟ್ಲ. ನಮ್ಮೂರಿಂದ ಸ್ವಲ್ಪ ದೂರದಲ್ಲಿರುವುದು. ಪುತ್ತೂರಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿರುವುದು. ಮಂಗಳೂರಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ಲೇಸ್ ಆಗಿದೆ ವಿಟ್ಲ. ವಿಟ್ಲ ಸಮುದ್ರ ಮಟ್ಟದಿಂದ ಎಷ್ಟು ಉಂಟು, ಕೇವಲ 100 ಮೀಟರ್ ಹತ್ತಿರಲ್ಲಿರುವ ಒಂದು ಪ್ಲೇಸ್ ಆಗಿದೆ ವಿಟ್ಲ. ಇಲ್ಲಿ ಅವರು ಎಷ್ಟು ಜನ ಇದ್ದೀರಾ ಅಂತ ಅಂತೇಳಿ ಯಾವೆಲ್ಲ ಭಾಷೆ ಮಾತಾಡ್ತಾರೆ. ಮೈನಾಗಿ ತುಳು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಬ್ಯಾರಿ ಭಾಷೆ ಮಾತಾಡ್ತಾರೆ. ಕೆಲವು ರೀತಿ ಒಯ್ಯಿಬಿರೋ ಲ್ಯಾಂಗ್ವೇಜ್ ಮಾತಾಡೋದು ಒಯ್ಯಿಬಿರೋ ಒಂದು ಪ್ಲೇಸ್ ಆಗಿದೆ ವಿಟ್ಲ. ಇದು ಯಾಕೆ ಫೇಮಸ್ ಅಂತ ಎಲ್ಲರಿಗೆ ಗೊತ್ತಿರಬಹುದು. ಇಲ್ಲಿ ಒಂದು ಟೆಂಪಲ್ ಉಂಟು, ಪಂಚಲಿಂಗೇಶ್ವರ ಟೆಂಪಲ್ ವಿಟ್ಲ ಅಂತ. ಅದಕ್ಕೆ ತುಂಬಾ ಫೇಮಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ. ಇಲ್ಲಿ ಎಂತೆಲ್ಲ ಫೇಮಸ್ ಅಂತ ಕಮೆಂಟ್ ರೀತಿಯಲ್ಲಿ ಹೇಳಿ. ನನಗೆ ಅಷ್ಟು ಗೊತ್ತಿಲ್ಲ. ನಮ್ಮೂರಿಂದ ಸ್ವಲ್ಪ ಇರುವುದು, ಆದರೆ ನನಗೆ ಅಷ್ಟು ಸರ್ಚ್